ಮಂಗಳೂರು ನಗರದ ಫಲ್ನೀರ್ನಲ್ಲಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಡಿವೈನ್ ಎಂಬ ವಿಶೇಷ ಬ್ರ್ಯಾಂಡ್ನಡಿ ಹೊರತರಲಾದ ತಾನ್ವಿಕಾ ನೂತನ ಆಭರಣ ಸಂಗ್ರಹವನ್ನು ಮೇ 5ರಂದು ಅನಾವರಣಗೊಳಿಸಲಾಯಿತು. ಫ್ಯಾಷನ್ ಮಾಡೆಲ್, ಡಿಸೈನರ್, ಬ್ಲಾಗರ್ ಶಹನಾ ಶೆಟ್ಟಿ ಮತ್ತು ರೂಪದರ್ಶಿ ವೈಷ್ಣವಿ ಶೆಟ್ಟಿ ಅನಾವರಣಗೊಳಿಸಿ ಶುಭ ಹಾರೈಸಿದರು. ಬಳಿಕ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ವೈವಿಧ್ಯದಿಂದ ಕೂಡಿದ ಈ ನೂತನ ಸಂಗ್ರಹವು ದೈವತ್ವವನ್ನು ಸಾರುವ ಆಭರಣವಾಗಿದೆ. ಇದರಲ್ಲಿ ಸಾಂಪ್ರದಾಯಿಕ ಹಾಗೂ ಅದೃಷ್ಟ ತರುವ ಲಕ್ಷ್ಮೀ ದೇವತೆಯನ್ನು ಅಳವಡಿಸಲಾಗಿದೆ. ಇದೊಂದು ಅದ್ಭುತವಾದ ಸಂಗ್ರಹವಾಗಿದೆ. ತಾನ್ವಿಕಾ ಆಭರಣಗಳು ಎಲ್ಲ ವಯೋಮಾನದವರಿಗೆ ತಕ್ಕಂತೆ ಹಬ್ಬಗಳು, ಮದುವೆ ಮತ್ತಿತರ ಸಮಾರಂಭಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದರಲ್ಲಿ ನೆಕ್ಲೆಸ್, ಓಲೆಗಳು, ಬಳೆಗಳು ಮತ್ತು ಉಂಗುರಗಳ ಸಾಕಷ್ಟು ಸಂಗ್ರಹಗಳು ಲಭ್ಯ ಇದೆ ಎಂದು ಪ್ರಕಟಣೆ ತಿಳಿಸಿದೆ. It looks stunning. We are looking forward to see more collections. Thank you. Telling about Malabar Gold and Diamonds. Whenever I visit to Malabar Gold and Diamonds, there are beautiful, unique collections. What catches my eyes is like there are beautiful collections for traditional outfits and which suits for everyone for sarees. And there are also beautiful diamond swords and beautiful collection for westerns also and traditionals also. And I will thank to Farhan for inviting me for here and entire Malabar Gold and Diamonds. Thank you.